ಥರ ಇದ್ದ, ಒಬ್ಬ ಮಗನ ಥರ ಇದ್ದ. ನಾವು ಇಷ್ಟು ಜನ ಇತ್ತಲ್ಲ ಫ್ಯಾಮಿಲಿ ಜೊತೆಗಿತ್ತು. ನಾವು ಯಾವತ್ತೂ ಯಾರ ಬಾಯಲ್ಲೂ ರಾಖಿ ಇಂಥವನು ಅಂತವನು ನಾವು ರಾಖಿ ಲೇಟ್ ಮಾಡ್ತೀವಿ ಅಂತ ಕೇಳಲೇ ಇಲ್ಲ. ರಾಜಾತ ಶುಶ್ರಾಗಿದ್ದ ಅವನು. ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ನೋಡ್ತಿದ್ದ. ನಾವು ರಾಖಿಯ ಸಾಧನೆ ಬಗ್ಗೆ ಮಾತಾಡಬೇಕಂತ ಯಾವಾಗಲೂ ಹಾಕಬೇಕಿಲ್ಲ. ಟೀಮಲ್ಲಿ ಈ ಸ್ಥಿತಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಮತ್ತು ಎಲ್ಲರೂ ಬಂದಿದ್ದಾರೆ ಅಷ್ಟೇ. ನಗ್ನಗ್ತಾ ಬಂದಿದ್ದ, ನಗ್ನಗ್ತಾನೆ ಹೋಗಿದ್ದಾನೆ. ಅದೆಲ್ಲ ಅಳ್ತಾ ಇದ್ದೀವಿ ಅಷ್ಟೇ. ನಾನು ನಮ್ಮದು ದಸ್ಕತ್ ಅಂತ ಮೂವಿ ಕನ್ನಡದಲ್ಲಿ ರಿಲೀಸ್ ಕಾಲ್ ಮಾಡಿದ್ದು, ಬಾ ಎಲ್ಲ ಹುಲಿವೇಷ ಎಲ್ಲ ಕುಣಿಯನ್ನೆಲ್ಲ ಇಟ್ಟು ಬರೋಕ್ಕಾಗಲಿಲ್ಲ, ಬ್ಯುಸಿ ಇದ್ದೆ ಅಷ್ಟು. ಅವನು ಆ್ಯಕ್ಚುಲಿ ಕಾಂತಾರ 2 ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ನಮಗೊಂದು ಸಂಭ್ರಮ ಇತ್ತು. ಒಳ್ಳೆ ಕ್ಯಾರೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶೋಗಳಲ್ಲೂ ಕೂಡ ಮಿಂಚ್ತಾ ಇತ್ತು. ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಬರ್ತಾರೆ. ಅಂದರೆ ಅದೇ ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನು ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಅಭಿಮಾನಿಗಳಾಗಲ್ಲ. ಬಿಕಾಸ್ ಅವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡೋದು ಅವನಲ್ಲ. ಯಾವಾಗ ಖುಷಿಯಾಗಿದ್ದಾನೆ. ಅವನಿಗೆ ನೋವಿದ್ರೂ ಕೂಡ ತೋರಿಸ್ಕೊಳ್ತಿದ್ದೀವಿ. ಎಲ್ಲರ ಜೊತೆ ಮಿಂಗಲಾಗಿ ಜಲ್ಲಾಗಿದ್ದಾನೆ. ಲೈಫಲ್ಲಿ ತುಂಬ ಖುಷಿಯನ್ನು ತೋರಿಸಿದವನು ಅವನು. ನಮ್ಮ ಇಡೀ ಟೀಮ್ ಇದ್ರ ಬಗ್ಗೆ ಒಂದು ಪ್ರೀತಿ ನಮ್ಮೆಲ್ಲರೂ ಮದುವೆ ಇರೋದಕ್ಕೋಸ್ಕರ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದೆ. ಸೊ ನಾನು ಹೇಳೋದಷ್ಟೇನೆ, ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಲಿರ್ತೀವಿ, ನೀವುಗಳು ಕೂಡ ಜೊತೆಲಿರ್ತೀವಿ. ಈಗ ಮದುವೆ ಆಗಲ್ಲ ಅಂತ ಹೇಳ್ತೀನಿ ಕಾನ್ಸೆಪ್ಟ್. ನಾನು ಮದುವೆ ಬಂದವರು ತಾಯಿನ ಟ್ರೀಟ್ ಮಾಡ್ಬೇಕಂತ, ನಾನು ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕನ್ನೋ ಆಸೆ. ಅದೇ ನಾವು ಅದೇ ಏನು ಹೇಳೋದಂತ ಹೇಳಿದ್ರೆ, ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರು ಕೂಡ ಸಹಾಯ ಮಾಡಿ ಹೇಳಿದ್ದಾರೆ. ನಮ್ಮ ಇಲ್ಲಿ ನ್ಯೂಸ್ ಚಿತ್ರರಂಗದಲ್ಲಿ ಇರ್ಬೋದು, ಎಲ್ಲರೂ ಅದು ಯಾರಾದರೂ ಜವಾಬ್ದಾರಿ ತಗೊಂಡು ಇವರ ಮನೆಗೆ ಆಧಾರ ಆಗಿದೆ ಅಂತ ಹೇಳಿದರೆ, ಈಗ ನಿಮ್ಗೆ ಗೊತ್ತಿರೋ ಆಧಾರ ಆಧಾರ ಸಂಬಂಧ ಕಳ್ಕೊಂಡಿರುವಂಥ ಮನೆಗೆ ಅವನು ಆದಷ್ಟು ಯಾರಾದರೂ ದೂರ ಮನೆಗೆ ಅವರ ತಂದೆಯ ಮದುವೆ ಮಾಡಲಿಕ್ಕೆ ಮನೆಗೆ ಆಧಾರ ಆಗೋದು ಅಂತ ನಾವು ಬೇಡ್ಕೊತಿದ್ದೇವೆ. ನಮ್ಮ ಅನ್ನ ಆಗಿರೋದ್ರಿಂದ ಬೇರೆ ಅದೇ ಏನು ಮಾತಾಡಬೇಕಂತ ಗೊತ್ತಿಲ್ಲ. ನಮ್ಮ ರಾಖಿ ಇಲ್ಲಿ ಉಳಿದಿದ್ದಾನೆ, ಕಣ್ಣು